ಓಕೆ, ಗುಡ್ ಮಾರ್ನಿಂಗ್. ಸೊ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಐ ಥಿಂಕ್ ಟುವರ್ಡ್ಸ್ ಕುಮಟಾ ರೂಟ್ ಆಗಿ ಉತ್ತರ ಕನ್ನಡಗೆ. ನಿನ್ನೆ ಮೆಸೇಜ್ ಮಾಡಿದ್ರು ಕೆಲವರು ಉತ್ತರ ಕನ್ನಡ ಬನ್ನಿ ಅಂತೇಳಿ. ಇದೆಲ್ಲ ಅನ್ಪ್ಲ್ಯಾಂಡ್ ಒಂಥರ ಲಾಸ್ಟ್ ಮಿನಿಟ್. ನಿನ್ನೆ ಸುಮ್ಮನೆ ಬರೋತ್ತಿಗೆ ಕಾಲ್ ಮಾಡಿದೆ. ಸೊ ಯಲ್ಲಾಪುರ ನಂದು ಯೂಶ್ವಲ್ ಶಾಪ್. ಸೊ ಈಗ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಟೈರ್ ಪಂಕ್ಚರ್ ಆಗಿ ಅದಕ್ಕೆ ಗಾಳಿ ನಿಲ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲೊಂದು ಪಂಕ್ಚರ್ ಶಾಪೆಲ್ಲ ಹೋಗಿ ಹಾಕೊಂಬರೋ 5:30 ಹೊರಡಬೇಕಿತ್ತು. 7:30 ಆಯ್ತು ಇವಾಗ. ಏನೇ ಸ್ಟಾರ್ಟ್. ಬಾಯ್ ಬಾಯ್ ಅನು. ಅಮ್ಮ ಟಾಟಾ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಭರತ್, ನಾವು ಗೇಟ್ ಎಳ್ದು ಒಳಗಡೆ ಬರೋಣ ಅನ್ಕೊಂಡು. ಸಾರಿ ಬಿಸಿಲಿತ್ತು. ಇಲ್ಲ ಚೆನ್ನಾಗಿದ್ದೀರಾ? ಎಷ್ಟು ಟೈಮ್ ಆದಮೇಲೆ. ಓಕೆ, ನಾವು ಇವಾಗ ಯಲ್ಲಾಪುರ ರೀಚ್ ಆಗಿದ್ದೀವಿ. ನೋ ಅದರ್ ಪ್ಲೇಸ್. ನಾವು ಪ್ರತಿ ಸಲ ಯಲ್ಲಾಪುರ ಬಂದಾಗ ಬೈ ಡಿಫಾಲ್ಟ್ ಭರತ್ ಮನೆಗೆ ಬರೋದು. ಸೊ ಭರತ್ ಮನೇಲಿ ಬಂದು ಕೂತಿದ್ದೀವಿ. ಈಗ ಜೋರು ಮಳೆ ಬರ್ತಾ ಇದೆ. ನಾವು ಬರ್ತಾ ಆ್ಯಕ್ಚುಲಿ ಸಖತ್ ಸೆಕೆ ಇತ್ತು, ಆ್ಯಕ್ಚುಲಿ ಬಿಸಿಲಿತ್ತು. ಸೊ ನಾನು ಬೇರೆ ರೋಡ್ ಬೇರೆ ಸ್ವಲ್ಪ ಹಾಳಾಯಿತು. ನಾನು ಎಲ್ಲೂ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಬಂದೆ. ಆಲ್ಸೋ ನನಗೆ ಮಧ್ಯಾಹ್ನದೊಳಗಡೆ ಇಲ್ಲಿ ರೀಚ್ ಆಗಬೇಕಿತ್ತು. ಈಗ ನೋಡಿದರೆ ಒಳ್ಳೆ ವೆದರ್ ಇದೆ, ಒಳ್ಳೆ ಮಳೆ ಬರ್ತಾ ಇದೆ. ಎನಿವೆ ಫ್ರೆಶ್ ಆಗಿ ಕೂತಿದ್ದೀವಿ. ಇವತ್ತೇನು ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ಇಲ್ಲೇ ಈಗ ಆಯಿತು ಆಲ್ಮೋಸ್ಟ್ ಒಂದು 3 o'clock ಆಗ್ತಾ ಬಂತು. ಸೊ ಟೇಕ್ ರೆಸ್ಟ್. ಕೆಲವು ಬರುತ್ತಲ್ಲ, ಕೆಲವು ಟ್ರೈಲ್ಸ್ ಎಲ್ಲ ಹುಡುಕಿಟ್ಟಿದ್ದಾನೆ ಅಂತ. ಪ್ಲಸ್ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹುಡುಕ್ತೀವಿ. ಸೊ ದಟ್ಸ್ ಅ ಪ್ಲ್ಯಾನ್. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಉತ್ತರ ಕನ್ನಡ. ಗುಡ್ ಮಾರ್ನಿಂಗ್. ಸೊ ಫಸ್ಟ್ ಡೇ ಇನ್ ಯಲ್ಲಾಪುರ. ಬರುತ್ತೆಲ್ಲ ಬೈಕೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾನೆ. CBR 250 ರೆಪ್ಸಾಲ್ ಅಲ್ಲ, ಇದಕ್ಕೇನು ಹೇಳ್ತಾರೆ? ರೆಪ್ಸಾಲ್ ಎಡಿಷನ್ ಅಂತಲೇ ಹೇಳ್ತಾರಾ? ಹಾಂ, ರೆಪ್ಸಾಲ್ ಎಡಿಷನ್. ನೈಸ್ ಬೈಕ್. ಒಂದು ಟೈಮಲ್ಲಿ ಎಫ್ಸಿ ಇತ್ತು ಲಾಸ್ಟ್ ಟೈಮ್ ಬಂದಾಗಲ್ಲ, ಇದರಿಂದಲೂ ಆಫ್ ರೋಡಲ್ಲಿ ತಗೊಂಡು ಹೋಗ್ತಾನೆ. ನಾಳೆ ಹೋಗ್ತೀವಿ ಒಂದು ಟ್ರೈಲ್ ಇಲ್ಲೇ ಹತ್ತಿರ. ಒಂದು 2-3 ಟ್ರೈಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಭರತ್. ನಾನು ಈಗ ಇವತ್ತು ಬೆಳಗ್ಗೆ ಸ್ವಲ್ಪ ಒಂದು ರೌಂಡ್ ಆ ಕಡೆ ಈ ಕಡೆ ಹೋಗಿ ಬರ್ತೀನಿ, ನೋಡ್ತೀನಿ ಹೇಗಿದೆ ಅಂತೇಳಿ. ವೆದರ್ ಚೆನ್ನಾಗಿದೆ ಸದ್ಯಕ್ಕೆ. ಫುಲ್ ಡ್ರೈ ಅಂದರೆ ಮೋಸ್ಟ್ ಮಳೆ ಥರ ಇಲ್ಲ, ಬಟ್ ಮಳೆ ಆಗುತ್ತೆ ಮೋಸ್ಟ್ ಶ್ಯೂರ್. ಸರಿ, ಬರ್ತೆ ಒಂದು ಚಿಕ್ಕ ಟ್ರೈಲ್ಸ್ ಹೋಗೋಣ ಅಂತ. ಹೇಗೂ ಮಧ್ಯಾಹ್ನವರೆಗೆ ಫ್ರೀ ಇದ್ದೀನಿ. ಸೊ ಅದಕ್ಕೊಂದು ರೌಂಡ್ ಹೋಗಿ ಬರ್ತೀನಿ ಈಗ. ಗ್ಲೌಸ್ ಬಿತ್ತು. ಸ್ವಲ್ಪ ಗೂಗಲ್ ಮ್ಯಾಪಲ್ಲಿ ಅದು ನಿನ್ನೆ ಸ್ಯಾಟಲೈಟ್ ಮ್ಯಾಪಲ್ಲಿ ಒಂದು ಸುಮ್ಮನೆ ಮಾರ್ಕ್ ಮಾಡಿದ್ದೆ, ಗೊತ್ತಿಲ್ಲ ಏನಾದ್ರು ಇದೆಯಾ ಅಂತ. ಒಂದು ರಿಮೋಟ್ ಇದರಲ್ಲಿ ಲಾಸ್ಟ್ಗೊಂದು ಹಳ್ಳಿ ಥರ ಇದೆ, ಜಾಸ್ತಿ ಮನೆ ಇದ್ದಾಗಿಲ್ಲ. ಸೊ ಆ ಲೆಕ್ಕದಲ್ಲಿ ಆ ರೋಡು ಯೂಶ್ವಲಿ ಟಾರ್ ಹಾಕಿರೋ ಇದು ಇಲ್ಲ. ಆ್ಯಕ್ಚುಲಿ ಝೂಮ್ ಮಾಡಿದ್ರೆ ಕಾಣಲ್ಲ, ಏನಕ್ಕೆ ಅಂದರೆ ಅದೊಂಥರ ಫುಲ್ ಫಾರೆಸ್ಟ್ ಸ್ಟ್ರೆಚ್ ಇರೋದಕ್ಕೆ ಮರ ಮಾತ್ರ ಕಾಣುತ್ತೆ. ರೋಡ್ ಗೊತ್ತಾಗಲ್ಲ ಅದು ಟಾರ್ಮ್ಯಾಕ್ ಇದೆಯಾ ಅಥವಾ ಮಣ್ಣಿನ ರೋಡ್ ಇದೆಯಾ ಅಂತ. ಎನಿವೆ, ಏನು ಆ್ಯಕ್ಚುಲಿ ಅಲ್ಲಿ ಡೆಸ್ಟಿನೇಷನ್ನಲ್ಲಿ ಏನು ಇದ್ದ ಥರ ಇಲ್ಲ, ಬಟ್ ಅದು ರೂಟ್ ಒಂಥರ ಚೆನ್ನಾಗಿರೋ ಥರ ಇದೆ. ಜಸ್ಟ್ ಒಂದು ಇದರಲ್ಲಿ ಹೋಗಿ ನೋಡ್ತೀನಿ, ಸುಮ್ಮನೆ ಒಂಥರ ಎಕ್ಸ್ಪ್ಲೋರ್ ಮಾಡಿದಾಗಂತ. ಸೊ ಇದು ಯಲ್ಲಾಪುರದಿಂದ ಟುವರ್ಡ್ಸ್ ಹಳ್ಳಿಯಾದ ಕಲ್ಲಘಟ್ಟಕ್ಕೆ ಹೋಗೋ ರೂಟಲ್ಲಿ ಅರೌಂಡ್ 17 kilometers ಹೋಗ್ಬೇಕು. ಭರತ್ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಿಂತ. ಇವತ್ತು ತೋರಿಸ್ದಲ್ಲ, ನಾಳೆ ರಜಾ ಹಾಕಿದ್ದಾನೆ. ಸೊ ನಾಳೆ ವಿಲ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಪ್ಲೇಸೆಲ್ಲ. ಅವನೊಂದು 2-3 ಪ್ಲೇಸ್ ಇನ್ನು ಮಾರ್ಕ್ ಮಾಡಿ ಇಟ್ಟಿದ್ದಾನೆ, ಅದು ಚೆನ್ನಾಗಿದೆಯಾ ಅಂತ. ಸೊ ಫ್ರೆಂಡ್ಸ್ ಮೋಸ್ಟ್ಲಿ ಯಾರೋ ಬರ್ತಿದ್ದಾರೆ. ಸೊ ಒಟ್ಟಿಗೆ ಹೋಗಿ ನೋಡ್ತೀವಿ. ಎಲ್ಲ ಮಂಗಳವಾರ ಬಂದು ಸುತ್ತ ಕೂತಿದ್ದಾವೆ ಇಲ್ಲಿ.
ನಮ್ಮ ಬೈಕ್ ನಿಲ್ಸಿದೆ ಮ್ಯಾಪ್ ನೋಡೋಕ್ಕೆ. ಮೋಸ್ಟ್ಲಿ ಎಲ್ಲ ಟೂರಿಸ್ಟೆಲ್ಲ ಫುಡ್ ಹಾಕ್ತಾರೆ ಅನಿಸುತ್ತೆ ಅದಕ್ಕೆ. ಅಲ್ಲಿ ಸಖತ್ ಚೆನ್ನಾಗಿದೆ ಮಾತ್ರ ರೂಟು. ಸಖತ್ ಚೆನ್ನಾಗಿದೆ ಇದು. ಇದು ರೋಡ್ ಹೇಗಿದೆ ಅಂದರೆ ಒಳ್ಳೆ ವಿದೌಟ್ ಯಾವುದೇ ಮರ ಕಡಿಯದೆ ಟಾರ್ ಹಾಕಿದ್ದಾರೆ. ಮೋಸ್ಟ್ಲಿ ಫಾರೆಸ್ಟ್ ರೂಲ್ ಇರ್ಬೋದು ಅನಿಸುತ್ತೆ. ಯಾವುದೇ ಮರ ಕಡಿದಿಲ್ಲ ಎಲ್ಲೂ ಕೂಡ. ಐ ಮೀನ್ ಕಡ್ದಿರ್ಬೋದು. ಇಟ್ಸ್ ಬ್ಯೂಟಿಫುಲ್. ಯಾರ್ದು ತೋಟದೊಳಗಡೆ ಬಂದಾಗಿದೆ. ಓ ಸೈಡ್ಗೆ ಹೋಗಪ್ಪ. ಓಕೆ, ಇದೇ ಮುಂಡವಾಡ ರೋಡು. ಅಲ್ಲೊಂದು ಚೆಕ್ ಪೋಸ್ಟ್ ಇತ್ತು, ಬಟ್ ಅದು ಓಪನ್ ಇದೆ, ಯಾರು ಇಲ್ಲ, ಬೀಗ ಹಾಕಿದೆ. ಬ್ಯೂಟಿಫುಲ್. ಒಳ್ಳೆ ಈ ಫಾರಿನ್ ಇದರಲ್ಲೆಲ್ಲ ವಾಲ್ಪೇಪರ್ ಫೋಟೋ ತೆಗಿತಾರೆ, ಹಂಗಿದೆ. ಒಳ್ಳೆ DSLR ಇದ್ರೆ ಚೆನ್ನಾಗಿ ಫೋಟೋಸ್ ಬರ್ತದೆ. ಸಖತ್ತಾಗಿದೆ ಇದು ಅಂದರೆ. ಅಲ್ಲೊಂದು ಟ್ರೀ ಹೌಸ್ ಇದೆ, ಅದರಲ್ಲೇನೋ ಬೆಳೀತಾರ ಅನಿಸುತ್ತೆ, ಗಾರ್ಡ್ ಮಾಡೋಕ್ಕೆ. ಬೆಂಡೆಕಾಯಿ ಅನಿಸುತ್ತೆ. ನರಿ ನರಿ ಇದೆ, ನರಿ. ಹಾಂ, ಈ ಥರನೇ ಇದೆ ಅದು. ಓಕೆ, ಇನ್ನೊಂದು ಮ್ಯಾಪ್ ಡೈವರ್ಷನ್ ನೋಡಿದ್ದೆ, ಕೋಣನ ಮದ್ದಿ ಅಂತೇಳಿ.
ಆಗ ಹೋಗಿದ್ದು ಅದು ಮುಂಡವಾಡವರೆಗೆ ಹೋಗುತ್ತೆ. ಇದು ಕೋಣನ ಮದ್ದಿ. ಇಲ್ಲೂ ಕೂಡ ಲಾಸ್ಟ್ ಒಂದು ರೋಡ್ ಅಂದರೆ ಮ್ಯಾಪಲ್ಲಿ ಸ್ವಲ್ಪ ಮಾರ್ಕ್ ಮಾಡಿರೋ ಥರ ಇದೆ. ಏನಿದೆ ಗೊತ್ತಿಲ್ಲ. ಐ ಮೀನ್ ಮೋಸ್ಟ್ಲಿ ಅದೇ ಜಸ್ಟ್ ಒಂದು ಹಳ್ಳಿ ಥರ ಇರುತ್ತೆ. ಅಲ್ಲಿ ಮುಂಡವಾಡದಲ್ಲೂ ಏನು ಇರಲಿಲ್ಲ ಆ್ಯಕ್ಚುಲಿ. ಅದು ಕನೆಕ್ಟ್ ಆಗಿ ಆಮೇಲೆ ಡೈರೆಕ್ಟ್ ಆ ಕಡೆ ಬಂದು ಪುನಃ ಇನ್ನೊಂದು ರೂಟಿಗೆ ಕನೆಕ್ಟ್ ಆಯಿತು ಆ್ಯಕ್ಚುಲಿ ರೋಡಿಗೆ. ಬಟ್ ಅದು ಎಂಟೈರ್ ಸ್ಟ್ರೆಚ್ ಮಾತ್ರ ಸಕ್ಕ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಆಫ್ ರೋಡ್ ಇದೆ. ಹೋಗುವಾಗ ಮೆಲಾನೆ ನಡ್ಕೊಂಡು ಹೋಗೋದು, ಬರುವಾಗ ಹಿಡ್ಕೊಂಡು ಬರ್ತಾ ಇರೋದು. ಸ್ವಲ್ಪ ವೈಲ್ಡ್ ಎನಿಮಲ್ ಇದ್ದು ಅಷ್ಟೇ. ಇವಾಗ ನನಗೆ ಬೇರೆ ಕಾಲೆಲ್ಲ ನೋವಾದ ನಂತರ ಅದು ಓಡಾಡೋಕ್ಕಾಗಲ್ಲ. ಐ ಮೀನ್ ಓಡೋಕ್ಕಾಗಲ್ಲ, ನಡ್ಕೊಬೋದು. ನಂದು ಅದು ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಇನ್ನೊಂದು ಒಳ್ಳೆ ಆರ್ಥೋಪೆಡಿಕ್ ಹತ್ರ ಹೋಗಿದ್ದೆ. ವಿಕ್ರಮ್ ಶೆಟ್ಟಿ ಅಂತೇಳಿ KSECDಯಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ನೋಡಿ ಹೇಳಿದರು ಲೈಕ್ ಅದು ಸೀರೀಸ್ ಆಫ್ ಇದು ಎಕ್ಸ್ರೇ ನೋಡಿ ಹೇಳಿದರು ಇಟ್ ಮೈಟ್ ಬಿ ಸಮಥಿಂಗ್ ಕಾಲ್ಡ್ ಲಿಸ್ ಫ್ರ್ಯಾಂಕ್ ಫ್ರ್ಯಾಕ್ಚರ್ ಅಂತ ಹೇಳ್ತಾರಂತೆ. ಅದನ್ನು ಅವ್ರು ಹೇಳಿರೋ ಪ್ರಕಾರ ಹೀಲ್ ಆಗಲ್ಲ, ಅದು ಹಂಗೆ ಇರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಮರೆತು ಯು ಹ್ಯಾವ್ ಟು ಡೂ ಆಲ್ ಯುವರ್ ಆ್ಯಕ್ಟಿವಿಟೀಸ್ ಅಂತ. ನೋವಿರುತ್ತೆ, ಎವ್ರಿ ಡೇ ಸ್ವೆಲ್ ಆಗುತ್ತೆ, ಬಟ್ ನಥಿಂಗ್ ಯು ಶುಡ್ ಡೂ. ಅದರಲ್ಲೇನು ಇದು ಮಾಡೋಕ್ಕಾಗಲ್ಲ ಅಂತ. ಇನಿಷಿಯಲ್ ಟೈಮಲ್ಲಾದರೆ ಅದಕ್ಕೆ ಏನೋ ಆಗಲಿ ಸರ್ಜರಿ ಮಾಡಿದರೆ ಆಗುತ್ತೆ, ಬಟ್ ಇಲ್ಲ ಅಂದರೆ ಈ ಕಾಂಟ್ ಡು ಎನಿಥಿಂಗ್. ಇವಾಗ ಏನು ಮಾಡೋಕ್ಕಾಗಲ್ಲ. ಹೋಪ್ಫುಲಿ ಅದು ತನ್ನಷ್ಟಕ್ಕೆ ಗುಣ ಆಗುತ್ತೆ ಅಂತೇಳಿ. ದ್ಯಾಟ್ ವಾಸ್ ಅ ಬ್ಲಂಡರ್ ಆ್ಯಕ್ಚುಲಿ. ಐ ಡಿಂಟ್ ಎಕ್ಸ್ಪೆಕ್ಟ್ ಈ ಥರ ಲೈಕ್ ಒಂದು ಪರ್ಮನೆಂಟ್ ಡ್ಯಾಮೇಜ್ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎನಿವೆ, ಲೆಟ್ಸ್ ಎಂಜಾಯ್ ದ ನೇಚರ್. ಈಗ ಆ್ಯಕ್ಚುಲಿ ಅಷ್ಟು ಗಾಡಿ ಹೋದಾಗೆ ಇಲ್ಲ. ಓಕೆ, ಇಲ್ಲಿಂದ ಮೋಸ್ಟ್ಲಿ ಹೋದರೆ ಅದು ಡ್ಯಾಮ್ ಮೇಲ್ಗಡೆನೇ ಹೋಗುತ್ತೆ ಅನ್ಸುತ್ತೆ. ಅಲ್ಲೊಬ್ರು ಕಾರ್ ಅವ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಅಲ್ಲಿಂದ ಯಾರು ಹುಡುಗರನ್ನು ಕರ್ಕೊಂಡು ಹೋಗಿ ಅವ್ರು ತೋರಿಸ್ತಾರೆ ಅಂತೇಳಿ. ಅದು ಬಟ್ ಅದು ನಂಗೆ ಅಲ್ಲಿ ಊರಿಗೆ ಕೇಳೋಕ್ಕೆ ಸರಿಯಾಗಿಲ್ಲ. ನೋಡೋಣ, ಇಲ್ಲಿ ಮೋಸ್ಟ್ಲಿ ಸಿಗುತ್ತಾ ನೋಡ್ತೀನಿ. ಸಿಕ್ಕಿದ್ರೆ ನಾನೇ ಹೋಗ್ತೀನಿ, ಇಲ್ಲ ಅಂದರೆ ಓಕೆ ಪರವಾಗಿಲ್ಲ, ಹೋಗ್ಬೋದು. ಮಳೆ ಬಂದರೆ ಮೋಸ್ಟ್ಲಿ ಜಾರ್ಬೋದು. ಮಳೆ ಬಂದರೆ ಸಿಕ್ಕಾಕೋತೀನಿ. ಇದೊಂಥರ ಸಖತ್ ಜಾರೋ ಥರ ಇದು. ಮಳೆ ಬಂದರೆ
ಫಾರ್ ಶ್ಯೂರ್ ಗೆಟ್ ಸ್ಟಕ್. ಬರೋ ಥರ ಇಲ್ಲ ಸದ್ಯಕ್ಕೆ, ಮೋಡ ಇದೆ. ಬಂತು ಅನಿಸುತ್ತೆ. ಇಲ್ಲಿವರೆಗೆ ಬಂದಿದೆ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಅಲ್ಲ ಅನ್ಸುತ್ತೆ, ಡ್ಯಾಮ್ ಆ ಕಡೆ ಇದೆ. ನಾನು ಯಾವುದೋ ಒಳ ರೂಟಿಂದ ಬಂದಿರೋದು. ಸೊ ಅಲ್ಲಿ ಹಾಕಿದ್ದಾರೆ ಹೋಗಬಾರ್ದು ಅಂತ. ಇಲ್ಲಿ ಟ್ರೆಸ್ ಪಾಸಿಂಗ್ ಇಲ್ಲ, ಯಾವುದು ಫಿಶಿಂಗ್ ಇಲ್ಲ, ಅದೆಲ್ಲ. ಸೊ ಸುಮ್ಮನೆ ಒಳಗಡೆ ಹೋಗಿ ಸುಮ್ಮನೆ ರಿಸ್ಕ್ ಆಗೋದು. ಅಟ್ಲೀಸ್ಟ್ ಕೇಳೋಕ್ಕಾದ್ರೂ ಹೋಗೋಣ ಅಂತ ಇದ್ದೆ, ಬಟ್ ಅದು ಹೋದರೆ ಪ್ರಾಬ್ಲಮ್ ಆಗುತ್ತೆ ಅನ್ಕೋತಿದ್ದೀನಿ. ಗೊತ್ತಿಲ್ಲ, ಇದು ಯಾರೂ ಇಲ್ಲ ಆ್ಯಕ್ಚುಲಿ ಕೇಳೋಕ್ಕೆ. ಓಕೆ, ನಾನು ಆ್ಯಕ್ಚುಲಿ ಆ ಕಡೆಯಿಂದ ವೆಯ್ಟ್ ಮಾಡಿ ಮತ್ತೆ ನಡ್ಕೊಂಬಂದೆ. ಈ ಕಡೆ ಬಂದು ಅವ್ರ ಹತ್ರ ಪರ್ಮಿಷನ್ ಕೇಳಿ, ನಾನು ಹೇಗೋ ಆ ಕಡೆಯಿಂದ ಬಂದಿದ್ದೀನಿ, ವಾಪಸ್ ಅದೇ ರೂಟಲ್ಲಿ ಹೋಗ್ಬೇಕಾಗತ್ತೆ, ಅದಕ್ಕೆ ಈ ಕಡೆಯಿಂದ ಹೋಗ್ತೀನಿ ಅಂತ ಪರ್ಮಿಷನ್ ಕೇಳಿ ಬಿಟ್ಟರು. ಬಟ್ ಯೂಶ್ವಲಿ ಅಲೌಡ್ ಇಲ್ಲ ಅಂತ ಹೇಳಿದರು. ಈ ಕಡೆ ಇದು ಅಲೌಡ್ ಇಲ್ಲ, ವಿದೌಟ್ ಪರ್ಮಿಷನ್. KPCಯಲ್ಲಿ ಅವ್ರದ್ದು ಪರ್ಮಿಷನ್ ತೊಗೊಂಡೇ ಬರಬೇಕು ಅಂತೇಳಿ. ಓಕೆ, ಇಲ್ಲಿಂದಾಗಿ ಒಂದು ಆ ಕಡೆ ಗೌಳಿವಾಡ ಅಂತ ಏನೋ ಒಂದು ಊರಿಗೆ ಹೋಗುತ್ತೆ ಮೋಸ್ಟ್ಲಿ. ಆ ಊರಿಂದಾಗಿ ಹೋಗ್ತೀನಿ. ಇಲ್ಲಿ ಬ್ರೇಕ್ ಹಾಕಿದರೆ ಕತೆಗಾಯಿಲಾಸ. ಜಾರು ಕಲ್ಲು. ಇಟ್ಸ್ ನೈಸ್. ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ ಲ್ಯಾಂಡ್ಸ್ಕೇಪ್ ಎಲ್ಲ. ಈ ರೋಡಲ್ಲೆಲ್ಲ ಜಾಸ್ತಿ ಜನ ಹೋದಾಗೆ ಇಲ್ಲ. ಸೊ ಅಂಥ ರೋಡಲ್ಲಿ ಹೋಗೋಕ್ಕೂ ಖುಷಿ ಆಗುತ್ತೆ. ಗೇಟ್ ಬಂದಿದೆ. ಕ್ಲೋಸ್ ಮಾಡಿದ್ದಾರೆ. ಇಲ್ಲೇನೋ ಇತ್ತು ಮೋಸ್ಟ್ಲಿ. ನನ್ನೊಂದು ಹೆದರಿಕೆ ಏನಂದರೆ, ಲೈಕ್ ವೈಲ್ಡ್ ಲೈಫ್ ಓಕೆ, ವೈಲ್ಡ್ ಲೈಫ್ ಹೇಗಿದ್ದರೂ ಇಟ್ ವಿಲ್ ಬಿಹೇವ್ ಲೈಕ್ ವೈಲ್ಡ್ ಲೈಫ್. ಬಟ್ ಇನ್ನೊಂದು ಹೆದರಿಕೆ ಅಂದರೆ, ಈ ಥರ ಎಲ್ಲಾರು ಹೋಗ್ತಾ ಹುಡುಕ್ತಾ ಆಸೆ ಸ್ವಲ್ಪ ಫ್ರೀಕ್ಡ್ ಔಟ್. ಹುಡುಕ್ತಾ ಹೋಗ್ತಾ ಇರುವಾಗ ಏನಾದ್ರು ಈ ಥರ ಇಲ್ಲೀಗಲ್ ನಡೀತಾ ಇದ್ದರೆ, ಆ್ಯಂಡ್ ಇಫ್ ಐ ಜಸ್ಟ್ ಡೈರೆಕ್ಟ್ ಪಾಸ್ ಆಗಿ ಬಂದುಬಿಟ್ರೆ, ಆಗ ನಾನೊಂದು ವಿಟ್ನೆಸ್ ಅಲ್ವಾ. ಸೊ ದೇರ್ ಈಸ್ ಅ ಪ್ರಾಬಬಲ್ ಚಾನ್ಸ್ ಅವ್ರು ಏನಾದ್ರು ಇದು ಮಾಡ್ತಾರೆ ನನಗೆ ಅಂತೇಳಿ. ಅದೊಂದು ಬಿಟ್ಟರೆ ಲೈಕ್ ನಾನು ನಿಜವಾಗ್ಲೂ ಆ್ಯಕ್ಚುಲಿ ವೈಲ್ಡ್ ಲೈಫ್ ಎಷ್ಟು ಹೆದರಿಕೆ ಇಲ್ವೇನೋ. ಇಲ್ಲೊಂದು ಲಾಲ್ ಗುಲಿ ಅಂತ ಒಂದು ಪ್ಲೇಸ್ ಇದೆ.
ಮೇಲ್ಗಡೆ ಕೆಲವೊಬ್ರು ಮೇಲ್ಗಡೆ ಹಾಕೋತಾರೆ.